ಮಂಗಳೂರಿನ ಗಾಂಧಿನಗರ ಪ್ರದೇಶದಲ್ಲಿ ಶನಿವಾರ ರಾತ್ರಿ 10ರ ಸುಮಾರಿಗೆ ಭಾರೀ ಗಾಳಿ ಮಳೆಗೆ ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದು, ಅದೇ ದಾರಿಯಲ್ಲಿ ಸಂಚರಿಸುತ್ತಿದ್ದ ಸ್ಕೂಟರ್ ಸವಾರರೊಬ್ಬರು ಕ್ಷಣಾರ್ಧದಲ್ಲಿ ಪಾರಾದ ಘಟನೆ ನಡೆದಿತ್ತು. ಸ್ಕೂಟರ್ ಸವಾರ ತೆರಳಿದ ಒಂದೇ ಸೆಕೆಂಡ್ನಲ್ಲಿ ಮರ ಧರಾಶಾಹಿಯಾಗಿತ್ತು. ಈ ಘಟನೆಯ ದೃಶ್ಯ ಜನನಿ ಟೂರ್ಸ್ ಮಾಲಕರಾದ ಜಗದೀಶ್ ಕೋಟ್ಯಾನವರ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಮಾತ್ರವಲ್ಲ, ಮರ ಬಿದ್ದಿದ್ದರಿಂದ ಜಗದೀಶ್ ಅವರ ಜಾಗದಲ್ಲಿದ್ದ ಕೆಲ ಅಡಿಕೆ ಮರಗಳಿಗೂ ಹಾನಿಯಾಗಿತ್ತು. ಆದರೆ ಘಟನೆ ನಡೆದು 4 ದಿನ ಕಳೆದರೂ ಸಂಬಂಧಪಟ್ಟ ಇಲಾಖೆಯವರು ಮರ ತೆರವುಗೊಳಿಸುವ ಗೋಜಿಗೆ ಹೋಗಿಲ್ಲ. ಪಾಲಿಕೆಯ 2 ಕಾರ್ಮಿಕರು ಬಂದು ಮರದ ಬುಡದಲ್ಲಿ ಅಗೆದು ಹಾನಿಗೊಳಗಾಗಿದ್ದ ನೀರಿನ ಪೈಪ್ಗಳನ್ನು ಸರಿಪಡಿಸಿ ಹೋಗಿದ್ದಾರೆ. ಈ ಸಂದರ್ಭ ಜಗದೀಶ್ ಕೋಟ್ಯಾನವರ ಜಾಗದ 7-8 ಕಾರ್ಮಿಕರು ಸಹ ಸಹಕರಿಸಿದ್ದಾರೆ. ಅದು ಬಿಟ್ಟರೆ ಮರದ ಅಡಿಯಲ್ಲಿದ್ದ ಕೇಬಲ್ಗಳನ್ನು ತೆರವುಗೊಳಿಸಲಾಗಲಿ, ಮರವನ್ನು ತೆರವುಗೊಳಿಸಲಾಗಲಿ ಸಂಬಂಧಪಟ್ಟ ಇಲಾಖೆ ಸಿಬ್ಬಂದಿಗಳು ಆಗಮಿಸಿಲ್ಲ. ಘಟನೆ ನಡೆದ ದಿನವೇ ಅರಣ್ಯ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಎನ್ಡಿಆರ್ಎಫ್ಗೆ ಮಾಹಿತಿಯನ್ನ ನೀಡಿದ್ರೂ ಪ್ರಯೋಜನವಾಗಿಲ್ಲ. ಇನ್ನು ಬಿದ್ದ ಮರವನ್ನು ಸ್ವತಃ ಜಗದೀಶ್ ಕೋಟ್ಯಾನವರು ತಮ್ಮ ಜಾಗದ ಕೆಲಸಗಾರರ ಮುಖೇನ ಕತ್ತರಿಸಿ ಬದಿಗೆ ಹಾಕಿಸಿದ್ದಾರೆ. ಆದರೆ ಪಾಲಿಕೆ ಸಿಬ್ಬಂದಿಗಳು ಬುಡ ಅಗೆದ ಮಣ್ಣು ರಸ್ತೆಯಲ್ಲಿ ಹಾಕಿದ್ದು ರಸ್ತೆ ತಡೆ ಉಂಟಾಗಿದೆ. ಜಗದೀಶ್ ಕೋಟ್ಯಾನವರು ಮಾತನಾಡಿ, 4 ದಿನ ಕಳೆದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಇತ್ತ ತಿರುಗಿ ನೋಡಿಲ್ಲ. ನಾನೊಬ್ಬ ಉದ್ಯಮಿ, ವರ್ಷಕ್ಕೆ 20 ಕೋಟಿ ತೆರಿಗೆ ಪಾವತಿಸುತ್ತೇನೆ. ಆದರೆ ಇಂತಹ ಘಟನೆಗಳಾದಾಗ ಯಾವುದೇ ಇಲಾಖೆ ಸಹಕರಿಸದಿರುವುದು ಬೇಸರ ತರಿಸಿದೆ ಎಂದರು. ಈಗ ಆಗಿ ಎಷ್ಟು ದಿನ ಆಯಿತು, ಅಲ್ಲಿ ನೋಡಿ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ಬಟ್ ಏನೂ ಒಂದು ಜವಾಬ್ದಾರಿ ಇಲ್ಲ. ಅದನ್ನು ಕ್ಲಿಯರ್ ಮಾಡೋದು 1-2 ಲಾರಿ ತಗೊಂಡು ಹೋದ್ರು ಕಾಣಬೇಕು, ಆಮೇಲೆ ಅದರದ್ದು ವಿಷಯನೇ ಇಲ್ಲ. ಬಟ್ ಇಷ್ಟೊಂದು ಬೇಜವಾಬ್ದಾರಿ. ನಾವು ಇನ್ನೊಂದು ಮರ ಇದೆ ನೋಡಿ, ಆ ಇನ್ನೊಂದು ಮರನೂ ಅದಕ್ಕೆಲ್ಲ ಆ್ಯಪಲ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಯಾವಾಗ ಬೀಳ್ತದೆ ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲ. ಬಟ್ ಇಷ್ಟೊಂದು ನಾವು ಟ್ಯಾಕ್ಸ್ ಕಟ್ಟುವವರು, ನಾವೊಂದು ವರ್ಷಕ್ಕೊಂದು 20 ಕೋಟಿ ಟ್ಯಾಕ್ಸ್ ಕಟ್ಟುವವರು. ನಮಗೆ ಈ ಥರ ಆದರೆ ಹಾಗಾದರೆ ಏನು ಈ ಥರ? ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ರಾಧಾಕೃಷ್ಣ ಅವರು ಮಾತನಾಡಿ, ಪಾಲಿಕೆಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳಿಲ್ಲದಿದ್ದರೆ ಏನೆಲ್ಲ ಬೇಜವಾಬ್ದಾರಿ ಕಾರ್ಯಗಳಾಗುತ್ತವೆ ಎಂಬುದಕ್ಕೆ ಇದೇ ಉದಾಹರಣೆ. ಅಧಿಕಾರಿಗಳು, ಇಲಾಖೆ ಈ ಮಟ್ಟಿನ ನಿರ್ಲಕ್ಷ್ಯ ವಹಿಸುವುದು ನಾಚಿಕೆಗೇಡಿನ ಸಂಗತಿ ಎಂದರು. ನಗರ ಪಾಲಿಕೆಯಲ್ಲಿ ಚುನಾವಣೆ ನಡೆಯದಿದ್ದರೆ, ಆಡಳಿತ ಇಲ್ಲದಿದ್ದರೆ ಒಂದು ಯಾರೂ ಕೇಳುವವರಿಲ್ಲ ನೋಡಿ. ಆ ಫಾರೆಸ್ಟ್ನವರು RFOಗೆ ನಾನು ನಮ್ಮ ಮಿತ್ರರು ನಂಬರ್ ಕೊಟ್ಟರು, ನಾನು ಫೋನ್ ಮಾಡಿದೆ. RFO ಫೋನ್ ಮಾಡಿ ನಮಗೆ ಗೊತ್ತೇ ಇಲ್ಲ, ನಾನು ಈಗ ಅದನ್ನು ತೆರವುಗೊಳಿಸ್ತೇನೆ ಅಂತೇಳಿ ಹೇಳಿ ಅವರು 2 ದಿವಸ ಕಳೆದಿದೆ. ಈ ತನಕ ಬರಲಿಲ್ಲ. ಆದರೆ ಕಾರ್ಪೊರೇಷನ್ನವರಾದರೆ ಅದರ ಬುಡ ಅನ್ನೊಂದು JCBಯಲ್ಲಿ ತಂದು ತೆಗೆದು ಆ ಪೈಪ್ ನೀರೆಲ್ಲ ಕಟ್ಟಾಗಿತ್ತು, ನೀರಿನ ಪೈಪು ಕಟ್ಟಾಗಿತ್ತು, ಅದನ್ನೆಲ್ಲ ಒಂದು ಸರಿ ಮಾಡಿ ಹೋಗಿದ್ದಾರೆ. BSNL ಅವರು ಸಹ ಅಷ್ಟೇ, ಅದನ್ನು ಅವರ ಕೇಬಲ್ ಕೊಂಡೋಗಿದ್ದಾರೆ. ಉಳಿದ ಕೇಬಲ್ ಇದೆ, ಅವರು ಮಾಡದೆ ಇವರು ಹೊಂಡ ತುಂಬಿಸಲಿಕ್ಕೆ ಆಗೋದಿಲ್ಲ. ರೋಡ್ ಫುಲ್ಲು ಬ್ಲಾಕ್ ಆಗಿದೆ. ಜನರಿಗೆ ಈ ಥರ ಕಷ್ಟ ಆದರೆ ಈ ಅಧಿಕಾರಿಗಳು, ಒಂದು ಜನಪ್ರತಿನಿಧಿಗಳು ಇಲ್ಲ ಅಂತ ಹೇಳಿದರೆ, ಈ ಥರ ಸ್ಪಂದನೆ ಮಾಡದಿದ್ದರೆ ಜನ ಹೇಗೆ ಬದುಕೋದು? ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತು ಮರ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವುದೊಳಿತು.